ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಅಂತರಾಳ ಇದು ಆಂತರ್ಯದ ನೋವಿನ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಬ್ಬರ ಅಂತರಾಳ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವರು ನಡೆದು ಬಂದ ಹೆಜ್ಜೆಯನ್ನು ಗಮನಿಸಿದ್ರೆ ಸಾಕು. ಅಂತರಾಳ ನಿಜವಾಗ್ಲೂ ನಮ್ಮ ಮನಸ್ಸಿಗೆ ಬಹಳ ಹತ್ತಿರವಾಗಿಯೇ ಕಾಣಿಸ್ಕೊಳ್ತದೆ. ಹಾಗೆ ಕಲಾವಿದ ಅಂತ ಹೇಳಿದ ತಕ್ಷಣ ಸಿನಿಮಾನೋ ಡ್ರಾಮಾನೋ ಇವರು ಮಾತ್ರ ಕಲಾವಿದರು ಅಂತ ಪರಿಗಣಿಸೋದು ಬಹಳ ದೊಡ್ಡ ತಪ್ಪಾಗುತ್ತೆ. ಅದರಲ್ಲೂ ಕಲೆಯನ್ನ ಆರಾಧಿಸುವವರನ್ನ ಕಲಾವಿದರು ಅಂತನೂ ಹೇಳ್ಬೋದು. ಅದ್ರ ಜೊತೆಗೆ ಕಲೆಗೆ ಪ್ರೋತ್ಸಾಹ ಕೊಡುವವರು ಕೂಡ ಒಂದು ರೀತಿಯಲ್ಲಿ ಕಲಾವಿದರಾಗಿ ಇರ್ತಾರೆ. ಜಾನಪದ ಕಲಾವಿದನಾಗಿ ಸಾಕಷ್ಟು ಹೆಸರು ಗಳಿಸಿ ಸಣ್ಣ ಸಣ್ಣ ಹೆಜ್ಜೆ ಇಡುತ್ತಾ ದೊಡ್ಡ ಮಟ್ಟಿನ ಸಾಧನೆ ಮಾಡುವ ಒಂದು ಆಶಯದ ಜೊತೆಗೆ ದೊಡ್ಡ ಮಟ್ಟಿನ ಸಾಧನೆಯನ್ನೇ ಮಾಡ್ತಾ ಇರುವಂತಹ ಒಬ್ಬ ಅದ್ಭುತವಾದ ಶ್ರೀಮಂತ ಕಲಾವಿದನನ್ನ ನಾನು ನಿಮ್ಗೆ ಪರಿಚಯ ಮಾಡಿಕೊಳ್ಬೇಕು. ಇವರು ಯಶೋಧರ್, ಉಡುಪಿ ಜಿಲ್ಲೆಯ ಎರ್ಮಾಳು ಅನ್ನುವಂತಹ ಊರಿನಲ್ಲಿ ಹುಟ್ಟಿ ಈಗ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತಾ ಇದ್ದಾರೆ. ಅವರನ್ನ ಮಾತಾಡ್ಸೋಣ, ಅವರ ಅಂತರಾಳವನ್ನ ಅರ್ಥ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೂಪರ್. ಪರವಾಗಿಲ್ಲ ಅಂತ ಹೇಳಿದ ತಕ್ಷಣ ನಮಗೆ ಪ್ರಶ್ನೆ ಕೇಳುವಂತಹ ಒಂದು ಉತ್ಸಾಹ ಜಾಸ್ತಿ ಆಗ್ತದೆ. ಪರವಾಗಿಲ್ಲ ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ಕೂಡ. ಮೊದಲನೇದಾಗಿ ಜಾನಪದ ಕಲಾವಿದ ಸರ್, ನಾನು ಅವಾಗಲೇ ಹೇಳಿದ್ರು ಶ್ರೀಮಂತ ಕಲಾವಿದ ಅಂತ. ಆದರೆ ಕಡು ಬಡತನದಲ್ಲಿ ಹುಟ್ಟಿದಂಥ ಶ್ರೀಮಂತ ಕಲಾವಿದ. ಹಾಗಾಗಿ ಬಡತನದ ಕಹಿ ನಿಮ್ಮ ಈ ಕಲಾ ಜೀವನಕ್ಕೆ ಮುಳುವಾಯ್ತಾ ಅನ್ನುವಂಥದ್ದು? ಇಲ್ಲ, ನನಗೆ ಈ ಕಲಾವಿದ ಅನ್ನೋ ಪಟ್ಟನೆ ನನ್ನನ್ನು ಆ ಬಡತನದಿಂದ ಹೊರಗೆ ತಂದದ್ದು. ನನಗೆ ಅನ್ನ ಕೊಟ್ಟದ್ದು ಈ ಜನಪದ ಕಲೆಯೇ. ಹೆಸರು ತಂದು ಕೊಟ್ಟದ್ದು ಜನಪದ ಕಲೆಯೇ. ಅನ್ನ ಕೊಟ್ಟದ್ದು, ಹೆಸರು ಕೊಟ್ಟದ್ದು, ಇದೆರಡು ಕೂಡ ಜನಪದ ಕಲೆ. ಹಾಗಂತ ಎರ್ಮಾಳಲ್ಲಿ ನಿಮ್ಮ ಹೆಸರು ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ಯಾಕಂತ ಹೇಳಿದ್ರೆ ನೀವು ನಿಮ್ಮ ಜೊತೆ ಮಾತಾಡುವಾಗ ಹೇಳಿದ್ರೆ ಸುಮಾರು ಕಡೆ ನೀವು ಪ್ರಯಾಣ ಮಾಡಿದ್ದೀರಾ, ಅಲ್ಲಿ ನಿಮ್ಮ ಕಲೆಯನ್ನು ಪ್ರದರ್ಶಿಸಿದ್ದೀರಾ. ನಿಮ್ಮ ಊರಿನಲ್ಲಿ ಯಾವುದಾದ್ರೂ ವೇದಿಕೆ ಹತ್ತಿದ್ದೀರಾ? ಸದ್ಯಕ್ಕೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ್ದು ಉತ್ತಮವಾದ ಒಂದು ವೇದಿಕೆ ಸಿಕ್ತು. ಅಲ್ಲಿ ಆ ಒಂದು ದೇವಸ್ಥಾನದ ಹುಟ್ಟು ಯಾವ ಥರ ಆಯಿತು ಅನ್ನೋ ಬಗ್ಗೆ 3 ತಿಂಗಳು ರಿಸರ್ಚ್ ಮಾಡಿ ಅಲ್ಲಿ ಯಾವುದೆಲ್ಲ ವಿಚಾರಗಳಿದೆ, ಮರ್ತೋದ ವಿಚಾರಗಳನ್ನು ಕೆದಕಿ ಒಂದು ಒಳ್ಳೆಯ ರೀತಿಯ ಒಂದು ಪ್ರೋಗ್ರಾಮ್ ಕೊಟ್ಟೆ. ಆ ಪ್ರೋಗ್ರಾಮ್ ಎಷ್ಟು ಜನರಿಗೆ ಮುಟ್ತು ಅಂದರೆ ಮಹಾಲಕ್ಷ್ಮಿ ದೇವಸ್ಥಾನದ ಆ ಮಗವೀರ ಸಮುದಾಯ ಎಲ್ಲಿಂದ ಹುಟ್ಟಿ ಬಂತು ಅನ್ನೋದನ್ನ ವೇದಿಕೆಯಲ್ಲಿ ತೋರಿಸುವಂತ ಪ್ರಯತ್ನ ಮಾಡಿದ್ದೇನೆ. ಅಲ್ಲಿಂದ ನನ್ನನ್ನು ನೋಡುವ ರೀತಿಯೇ ಬದಲಾಗಿದೆ ಅಂತ ಒಂದು ಬದಲಾವಣೆಯನ್ನ ಇದು ತಂದು ಕೊಟ್ಟಿದ್ದೆ ನನಗೆ. ಎಸ್, ನೀವು ನಿಮ್ಮ ಕಲೆಯನ್ನ ಬಹಳ ಆರಾಧಿಸ್ತೀರಾ, ಅದರಲ್ಲೂ ಹೆಮ್ಮೆಯಿಂದ ಹೇಳ್ಕೊಳ್ತೀರಾ ನೀವು ಜಾನಪದ ಕಲಾವಿದ ಅಂತ. ಸಣ್ಣ ಪ್ರಶ್ನೆ ನಿಮಗೆ, ಬಹುಶಃ ನೀವು ಸಿನಿಮಾದಲ್ಲೋ ಡ್ರಾಮಾದಲ್ಲೋ ಇಂಥದ್ರಲ್ಲಿ ಗುರುತಿಸ್ಕೊಂಡಿದ್ರೆ ಸ್ವಲ್ಪ ಆದರೂ ನಿಮಗೆ ಪ್ರಸಿದ್ಧಿ ಸಿಗ್ತಾ ಇತ್ತೇನೋ? ಜಾನಪದ ಕಲೆಯನ್ನ ಒಂದು ಅರಸಿ ನೀವು ಹೋದದಕ್ಕೆ ಏನಾದರೂ ಪೆಟ್ಟು ಬಿತ್ತಾ? ನನಗೆ ಪೆಟ್ಟು ಬಿದ್ದಿಲ್ಲ, ಆದರೆ ಅಳಿಸಿ ಹೋಗ್ತಾ ಇರುವ ನಮ್ಮ ಜನಪದ ಕಲೆನ ನಾವು ಉಳಿಸ್ಕೋಬೇಕಿತ್ತು. ನನಗೆ ಅದು ಅಭಿರುಚಿಯಾಗಿ ಬಂತು, ಯಾವುದೇ ಒಂದು ಗುರುವಿನಿಂದ ಬಂದದ್ದಲ್ಲ. ನಾನು ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಇಲ್ಲಿ ನನ್ನ ವೃತ್ತಿ ಕಸುಬು ಮೀನುಗಾರಿಕೆ, ಅಲ್ಲಿ ಸಿಕ್ಕಿದ ಸ್ವಲ್ಪ ದುಡ್ಡನ್ನ ಮನೆ ಖರ್ಚು ಮಾಡ್ಕೊಂಡು ನನ್ನ ಖರ್ಚು ಇಟ್ಕೊಂಡು ಅದ್ರ ಒಟ್ಟಿಗೆ ಬೇರೆ ಜಿಲ್ಲೆಗೆ ಹೋಗಿ ಅದರ ಮೂಲದಿಂದಲೇ ಅದನ್ನ ಕಲ್ತ್ಕೊಂಡು ಬಂದಿದ್ದೇನೆ. ಅದರಿಂದ ಹೆಮ್ಮೆಯಿಂದ ಹೇಳ್ಕೊತೇನೆ, ನನಗೆ ಯಾವುದೇ ಗುರು ಇಲ್ಲ. ಆದ್ರಿಂದ ಅದೊಂದು ಒಳಗಿಂದ ಬಂದ ಹಸಿವು, ಅದನ್ನು ನೆಗಿಸ್ಕೊಳ್ತಾ ಇವಾಗ ಆ ಒಂದು ಜನಪದ ಕಲೆಯನ್ನು ಉಳಿಸ್ಬೇಕು, ಮುಂದಿನ ಪೀಳಿಗೆಗೂ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನ ತುಂಬಾ ಪ್ರೀತಿಸ್ತಾ ಇದ್ದೇನೆ, ಆರಾಧಿಸ್ತಿದ್ದೇನೆ. ನೀವೇ ಹೇಳಿದ್ರಿ ಜಾನಪದ ಕಲೆ ಅಳಿತಾ ಇತ್ತು, ಆ ಸಂದರ್ಭದಲ್ಲಿ ನಾನು ಉಳಿಸ್ಬೇಕಾಗಿತ್ತು ಅನ್ನುವಂಥದ್ದು. ಅದಕ್ಕೆ ಯಾವುದಾದ್ರೂ ಭವಿಷ್ಯ ಇದೆಯಾ ಜಾನಪದ ಕಲೆಗೆ? ಈಗ ಒಬ್ಬ ವ್ಯಕ್ತಿ ಜಾನಪದ ಕಲೆಯನ್ನ ಕಲಿಬೇಕು, ಅದರಲ್ಲಿ ಏನಾದ್ರು ಭವಿಷ್ಯ ಇದೆಯಾ ಅನ್ನುವಂಥದ್ದು? ಭವಿಷ್ಯ ಇದೆ ಮೇಡಮ್. ಮೊದಲನೇದಾಗಿ ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಅದೊಂದು ತುಂಬ ಒಳ್ಳೆಯ ಒಂದು ಎಕ್ಸಸೈಸ್. ಸೆಕೆಂಡ್ ಒನ್, ನಮ್ಮ ಪರಂಪರೆ ಯಾವ ಥರ ಹುಟ್ಟು ಬಂದಿದ್ದೇವೆ, ನಮ್ಮ ಜೀವನಾಡಿ ಆ ಜನಪದ ಕಲೆಯಲ್ಲಿದೆ. ನಾವು ಯಾವ ಥರ ಬದುಕಬೇಕು, ಯಾರ ಜೊತೆ ಯಾವ ಥರ ಇರಬೇಕು ಅನ್ನೋದನ್ನ ಕಲಿಸ್ಕೊಡೋ ಒಂದು ಸಂಸ್ಕೃತಿ ನಮ್ಮ ಜನಪದ ಕಲೆಯಲ್ಲಿದೆ. ಅದಕ್ಕೋಸ್ಕರ ಇದು ನಮ್ಮ ಜನಪದ ಕಲೆ ಬೇಕು. ಸರಿ, ನೀವು ಹೇಳಿದ್ರಿ ಸರ್, ಜಾನಪದ ಕಲೆ ಒಂದು ಇತಿಹಾಸವನ್ನು ಕೂಡ
ನಮ್ಮ ಕಣ್ಣೆದುರು ತಂದು ನಿಲ್ಲಿಸ್ತದೆ. ಈಗ ನೀವು ಹೇಳಿದ್ರೆ ಒಂದು ಕಥೆಯನ್ನ ಜಾನಪದ ಕಲೆಯ ಮುಖಾಂತರ ನಾವು ಇನ್ನಷ್ಟು ರೀಚ್ ಮಾಡಿಸ್ಬೋದು, ಇದೆಲ್ಲವೂ ಹೌದು. ಆದರೆ ಇದರ ಬಗ್ಗೆ ನೀವಷ್ಟೇ ಹೋರಾಟ ಮಾಡಿದರೆ ಸಾಕ ಅನ್ನುವಂಥದ್ದು, ಕಲಾವಿದರು ಮಾತ್ರ ಜಾನಪದ ಕಲೆಯನ್ನ ಗೌರವಿಸಿದ್ರೆ ಸಾಕ? ಇಲ್ಲ, ಇವಾಗ ಪ್ರೆಸೆಂಟಿಗೆ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ಜನ ಜನಪದ ಕೊರಿಯೋಗ್ರಾಫರ್ಸ್ ಇದ್ದಾರಾ, ಅದರಲ್ಲಿ ಒಂದು 90 ಜನ ನನ್ನ ಸ್ಟೂಡೆಂಟ್ಗಳು. ಹಾಗಾದ್ರೆ ನಾನು ಕಲ್ಸಿದ್ರಲ್ಲಿ 90 ಜನ ಕೊರಿಯೋಗ್ರಾಫರ್ ಆಗಿದಾರಂದ್ರೆ ಮುಂದಿನ ದಿನಗಳಲ್ಲಿ ಜನಪದ ಯಾವ ಮಟ್ಟಕ್ಕೆ ಹೋಗಬಹುದು? ನಿಮ್ಮ ಆತ್ಮವಿಶ್ವಾಸವನ್ನು ನೋಡಿದ್ರೆ ಬಹುಶಃ ನಮಗೂ ಒಂದು ರೀತಿಯ ವಿಶ್ವಾಸ ಬರ್ತಾ ಇದೆ. ಬಹುಶಃ ಬದಲಾವಣೆ ಆಗಬಹುದೇನು ಅಲ್ವಾ, ಜಾನಪದ ಕಲೆಗೂ ಸಿಗಬೇಕಾದ ಮಾನ್ಯತೆ ಸಿಗಬಹುದೇನು. ಆದರೆ ನಿಮ್ಮ ಹಳೆಯ ಜೀವನವನ್ನು ನೆನಪು ಮಾಡ್ಕೊಂಡು ಹೋಗೋಣ. ಆ ಹಳೆಯ ದಿನಗಳು, ಬಾಲ್ಯದಲ್ಲಿ ಹೇಗಿತ್ತು ನಿಮ್ಮ ಜೀವನ, ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಹೇಳಿ. ನೀವು ಬಾಲ್ಯದಲ್ಲಿ ಹೇಗೆ ಬೆಳೆದ್ರಿ, ಜಾನಪದ ಕಲೆಯನ್ನು ಯಾವಾಗ ನೀವು ಆರಾಧಿಸ್ಲಿಕ್ಕೆ ಶುರು ಮಾಡಿದ್ರಿ? ನಾನು ಚಿಕ್ಕನ್ನಲ್ಲಿರುವಾಗಲೇ ನನ್ನ ತಂದೆನ ಕಳ್ಕೊಂಡೆ. ನಾನು 4ನೇ ಕ್ಲಾಸಲ್ಲಿದ್ದೆ. ಅವ್ರು ನನ್ನ ದೇವರು, ನನ್ನ ಎಲ್ಲ ವಿಚಾರದಲ್ಲೂ ನನಗೆ ಅವ್ರ ದೇವರು. ಆ ನಂತರದ ದಿನಗಳಲ್ಲಿ ಬಡತನದ ನೋವು ಏನು ಅನ್ನೋದು ನನಗೆ ಅರ್ಥವಾಯಿತು. ಆವಾಗ ನಾನು ಬೆಳಗಿನ ಹೊತ್ತು ನಮ್ಮ ಮೀನುಗಾರಿಕೆ ವೃತ್ತಿ ಮಾಡ್ತಾಯಿದ್ದೆ. ಆನಂತರ ಶಾಲೆ, ಆನಂತರ ಸಂಜೆ ಹೊತ್ತಿಗೆ ಬೇರೆ ಬೇರೆ ಕಡೆ ಡ್ಯಾನ್ಸಿಗೆ, ನಾಟಕಕ್ಕೆ, ಮ್ಯೂಸಿಕ್ಕಿಗೆ ಹೋಗೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ನನಗೆ ಅಭಿರುಚಿ ಶುರುವಾಯಿತು. 6ನೇ ಕ್ಲಾಸಿಗೆ ಬರುವಾಗ ನಾನು ಒಬ್ಬ ಕೊರಿಯೋಗ್ರಾಫರ್ ಆದೆ. 6ನೇ ಕ್ಲಾಸಿಂದ ಆವಾಗ ನಾನು 6ನೇ ಕ್ಲಾಸ್ನವ ಡಿಗ್ರಿಯವರಿಗೆ ಕೊರಿಯೋಗ್ರಫಿ ಮಾಡ್ತಾ ಇದ್ದೇನೆ. ಅಲ್ಲಿಂದ ನನ್ನ ಜೀವನ ಮುಂದುವರಿತು. ನಾನು ಎಷ್ಟೋ ಸಲ ಬೇಡ, ಇದು ಯಾವುದು ಬೇಡ, ನನ್ನ ಪಾಡಿಗೆ ನಾನು ಇರಬೇಕು ಅಂತ ಎಲ್ಲನೂ ಬಿಟ್ಟು ಕೂತೆ. ಆವಾಗಲೂ ಅದಾಗೆ ನನ್ನನ್ನು ಎಳ್ಕೊಂಡು ಹೋಗ್ತಾ ಇತ್ತು. ಆ ಗೆಜ್ಜೆ ಅನ್ನೋದು ನನ್ನನ್ನು ಬಿಟ್ಕೊಡ್ತಾ ಇಲ್ಲ. ನನ್ನ ರಕ್ತದಲ್ಲೇ ಒಂಥರ ಒಗ್ಗೂಡಿ ಹೋಗಿದೆ. ಅದು ಕಷ್ಟದ ಜೀವನ ಇತ್ತು, ಆದರೂ ಪರವಾಗಿಲ್ಲ, ಏನೋ ಒಂದು ರೀತಿಯ ನೆಮ್ಮದಿ ಇದೆ, ಅದು ಖುಷಿ. ನೀವು ಜಾನಪದ ನೃತ್ಯವನ್ನ ಹೇಳ್ಕೊಡ್ತೀರಾ ಅನ್ನುವಂಥದ್ದು, ಹೇಳ್ಕೊಡ್ತೀರಿ ಅಲ್ವಾ ನೀವು? ಅದಕ್ಕೆ ಯಾವ್ದಾದ್ರು ಸಂಭಾವನೆನೋ ಅಥವಾ ಏನಾದ್ರೂ ತಗೊಳ್ತೀರಾ? ನನಗೆ ನನ್ನ ಅಪ್ಪ ಹೇಳ್ತಾ ಇದ್ರು, ಆ ಕಲೆ ಅನ್ನೋದು ನಿನ್ ಗುರುವಿಂದ ಬಂದಿಲ್ಲ, ನೀನ್ ದುಡ್ಡು ಕೊಟ್ಟು ತಗೊಂಡಿಲ್ಲ, ಆದ್ರಿಂದ ಅದು ದೇವ್ರು ಕೊಟ್ಟ ವರ. ನೀನ್ ಅದನ್ನ ಯಾವಾಗಾದ್ರೂ ಒಬ್ರ ಹತ್ರ ಇಷ್ಟು ದುಡ್ಡು ಕೊಡಿ ಅಂತ ತಕೊಂಡಾಗ ಅದೇನಾಗುತ್ತೆ, ನೀವು ಅಲ್ಲಿ ಮಾರ್ಕೊಂಡಂಗಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ತನಕನು ₹1 ಇಷ್ಟು ಕೊಡಿ ಅಂತ ಕೇಳಲಿಲ್ಲ. ಅವ್ರು ಎಷ್ಟು ಕೊಡ್ತಾರ ಅದನ್ನ ಸಂತೋಷವಾಗಿ ತಕೊಂಡ್ ಬಂದಿದ್ದೇನೆ. ಕಲೆಯನ್ನ ಮಾರಾಟ ಮಾಡಬಾರ್ದು ಅನ್ನುವಂಥ. ನಿಜವಾಗ್ಲು ನಿಮ್ಮ ತಂದೆ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳಿದ್ರಿ. ನಿಮ್ಮ ತಂದೆ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನಾವೆಲ್ಲ ತಿಳ್ಕೊಳ್ಳುವ ಅನ್ನುವಂಥ ಕುತೂಹಲ. ನಿಮ್ಮ ತಂದೆ ಹೇಗೆ ನಿಮಗೆ ಸ್ಫೂರ್ತಿಯಾದ್ರು? ಅವರು ಆವಾಗಲೇ ಹೇಳಿದೆ, ನನ್ನ ದೇವರು ಅಂತ. ಕೆಟ್ಟ ವಿಚಾರ ಆಗಲಿ, ಒಳ್ಳೆ ವಿಚಾರ ಆಗಲಿ, ಸಂಜೆ ಹೊತ್ತಿಗೆ ನನ್ನ ಶಾಲೆಯ ಕೆಲಸಗಳನ್ನು ಮುಗಿಸ್ಕೊಂಡು ಸಮುದ್ರ ತೀರದಲ್ಲಿ ಕೂರಿಸ್ಕೊಂಡು ಎಲ್ಲ ವಿಚಾರದ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ರು. ಚಿಕ್ಕ ಪಾಪು ಅನ್ನೋದನ್ನ ಯೋಚನೆ ಮಾಡ್ತಿರ್ಲಿಲ್ಲ, ದೊಡ್ಡ ದೊಡ್ಡ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದ್ರು. ಅದರ ಒಟ್ಟಿಗೆ ಕೆಲವು ವಿಚಾರಗಳು, ಇವಾಗ ಕೆಟ್ಟ ದುಶ್ಚಟ ಆಗಿರ್ಬೋದು, ಎಲ್ಲಾನು ಅದನ್ನ ಮಾಡಿದ್ರೆ ಏನಾಗುತ್ತೆ, ಆ ನಂತರದ ಜೀವನದಲ್ಲಿ ನಮ್ಗೆ ಏನು ಪೆಟ್ಟು ಬೀಳುತ್ತೆ, ಅದನ್ನೆಲ್ಲ ಒಂದು ಸವಿಸ್ತಾರವಾಗಿ ತಿಳಿಸ್ತಾ ಇದ್ರು. ಅಂದ್ರೆ ಇವಾಗ ಹೊಡೆದು ಬುದ್ಧಿ ಹೇಳೋದಕ್ಕಿಂತ ಅವರು ನನ್ನೊಟ್ಟಿಗೆ ಮಗುವಾಗಿ ನನ್ನೊಟ್ಟಿಗೆ ವ್ಯವಹಾರ ಮಾಡ್ತಾ ಇದ್ರು. ನನ್ನ ತಂದೆ ಇರುವ ತನಕ ನಾನು ಬೇರೆಯವರ ಹತ್ರ ಹೋಗ್ತಾ ಇರ್ಲಿಲ್ಲ. ಅಷ್ಟು ಒಳ್ಳೆ ಫ್ರೆಂಡ್ ನಂದು. ಒಂದ್ ರೀತಿಯಲ್ಲಿ ನನ್ನ ಪುಣ್ಯವಂತ, ನನಗೆ ಅಂತ ತಂದೆ ತಾಯಿ ಸಿಕ್ಕಿದ್ದು. ಸೆಕೆಂಡ್ ಒನ್, ಅಪ್ಪ ಅವನ್ ಸ್ವಲ್ಪ ಟೈಮ್ ಮಾತ್ರ ಇದ್ರು, ನನಗೆ ಬೇಕಿತ್ತು ಅವರು. ನಿಮ್ಮ ಈ ಬೆಳವಣಿಗೆಯನ್ನು ಅವರು ನೋಡಲೇ ಇಲ್ವಾ? ನಿಮಗೆ ಹೆಸರು ಬಂದದ್ದು, ನೀವು ಬೇರೆ ಬೇರೆ ಕಡೆ ಪ್ರದರ್ಶನ ಮಾಡಿದ್ದು, ಇದನ್ನೆಲ್ಲ ಅವ್ರು ನೋಡಿಲ್ವಾ? ಇಲ್ಲ, ಅಂದರೆ ಅವ್ರು 4ನೇ ಕ್ಲಾಸಲ್ಲಿ ತೀರ್ಕೊಂಡ್ರು. ನಾನು ಕೊರಿಯೋಗ್ರಾಫರ್ ಅಂತ ಆದದ್ದು 6ನೇ ಕ್ಲಾಸಿಗೆ. ಆ 2 ವರ್ಷ ಗ್ಯಾಪಲ್ಲಿ ನಾನು ಇಷ್ಟೆಲ್ಲ ಹೆಚ್ಚು ಆಗೋಕ್ಕೆ ಸಾಧ್ಯ ಆದದ್ದು. ಅದು ನನ್ನ ಫೌಂಡೇಶನ್. ಬಹುಶಃ ನಿಮ್ಮ ತಂದೆ ಇರ್ತಿದ್ರೆ ನಿಮ್ಮ ಬಹಳಷ್ಟು ಗಟ್ಟಿ ಆಗ್ತಿದ್ರೇನು, ನಿಮ್ಮ ವಯಸ್ಸಿಗೆ ಬಂದಾಗ ಒಂದು ರೀತಿಯಲ್ಲಿ ದೊಡ್ಡ ಶಕ್ತಿ ನಿಮ್ಮ ಜೊತೆ ನಿಲ್ತಿದ್ರೇನು. ಪರವಾಗಿಲ್ಲ, ಬಹುಶಃ ಅವರು ದೂರದಿಂದ ನಿಮ್ಮನ್ನು ನೋಡ್ತಾ ಇರ್ತಾರೆ, ಆಶೀರ್ವಾದ ಮಾಡ್ತಾ ಇರ್ತಾರೆ. ಈಗ ನಿಮ್ಮ ಕುಟುಂಬ, ಈಗ ಯಾರೆಲ್ಲ ಇದ್ದೀರಾ, ನಿಮ್ಮ ಬೆಂಬಲವಾಗಿ ಯಾರೆಲ್ಲ ನಿಂತಿದ್ದಾರೆ? ನನ್ನ ತಾಯಿ. ನಾನು ಯಾವುದೇ ಒಂದು ಡ್ಯಾನ್ಸನ್ನು ಕಲ್ತ್ಕೊಂಡು ಬಂದರೆ ಫಸ್ಟಿಗೆ ಕುಣಿಯೋದು ಅಮ್ಮನೊಟ್ಟಿಗೆ.
ಅಮ್ಮನಿಗೆ ಇವಾಗ 85+ ಆಗಿದೆ. Okay. ನಾನು ಅವ್ರ ಒಟ್ಟಿಗೆ ಫಸ್ಟ್ ಕುಣಿತೇನೆ. ಅವರು ಅದನ್ನು ಓಕೆ ಇದನ್ನು ಕಲಿಸ್ಬಹುದು ಅಂತ ಹೇಳಿದ ನಂತರ ನಾನು ಹೊರಗಡೆ ಕಲಿಸ್ತೇನೆ. ಇವಾಗಲೂ ಅದೇ ಮಹಾಲಕ್ಷ್ಮಿ ದೇವಸ್ಥಾನದ ಫಂಕ್ಷನಲ್ಲೂ ನಾನು ಅಮ್ಮನ ಬಣ್ಣ ಹಚ್ಚಿದ್ದೇನೆ. ಹೌದಾ? ಅಮ್ಮನ್ನು ಬಿಟ್ಟಿಲ್ಲ. ಬಹಳ ಖುಷಿ ಆಗ್ತದೆ. ನೀವು ತಂದೆಯನ್ನ ದೇವರು ಅಂತ ಹೇಳ್ತೀರಿ, ತಾಯಿಯ ಅಪ್ಪಣೆ ಇಲ್ಲದೆ ಆ ನೃತ್ಯವನ್ನ ಬೇರೆಯವ್ರಿಗೆ ಹೇಳ್ಕೊಡೋದಿಲ್ಲ ಅಂತ ಕೂಡ ಹೇಳ್ತೀರಿ. ನಿಮ್ಮ ಕುಟುಂಬ ಒಂದು ಇರುವಂಥ ರೀತಿ ನೋಡಿದ್ರೆ ಖುಷಿ ಆಗ್ತದೆ. ಸರ್, ಮುಂದಿನ ಭವಿಷ್ಯ ಅಂತ ಹೇಳಿದ್ರೆ ಜಾನಪದ ಕಲೆಯನ್ನು ಹೇಳ್ಕೊಡ್ತಾ ಇದ್ದೀರಾ, ಅದ್ರ ಜೊತೆಗೆ ಹೊಟ್ಟೆಪಾಡು ಕೂಡ ನಡೀತಾ ಇರ್ತದೆ. ಆದರೂ ನಿಮಗೊಂದು ಕನಸು ಅಂತ ಇರೋದಿಲ್ವಾ? ಮುಂದೆ ಇದೇನೋ ಮಾಡಬೇಕು, ನಾನು ಇದೇನೋ ನನಗೆ ಸಾಧಿಸುವಂಥದ್ದು ಬಾಕಿ ಇದೆ ಅನ್ನುವಂಥದ್ದು. ನನ್ಗೆ ಆಸೆ ಇರೋದು ನಮ್ಮ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಅಮೇರಿಕದಲ್ಲಾಗುವ ಅಕ್ಕ ಸಮ್ಮೇಳನಕ್ಕೆ ಹೋಗ್ಬೇಕು ಅನ್ನೋ ಆಸೆ. ಯಾಕಂದ್ರೆ ಇವಾಗ ಈಚ್ ಕಡೆಯಿಂದ ಹೋಗಿರೋದು ನಮ್ಮ ಕರ್ನಾಟಕದಿಂದ 2 ಟೀಮ್ ಹೋಗಿರೋದು. ಒಂದು ಸವಿತಕ್ಕ ಮಂಡ್ಯ ಮತ್ತೆ ಜೋಗತಿ, ಆ 2 ಟೀಮ್ ಅಕ್ಕ ಸಮ್ಮೇಳನಕ್ಕೆ ಹೋಗಿದೆ. ನಮ್ಮ ತುಳುನಾಡಿನ ಜನಪದ ಕಲೆ ಆ ಸಮ್ಮೇಳನದಲ್ಲಿ ಹೋಗಿ ಪ್ರದರ್ಶನ ಕೊಡಬೇಕು ಅನ್ನೋದು ನನ್ನ ತುಂಬ ಆಸೆ ಇದೆ. ತುಳುನಾಡಿನ ಜನಪದ ಕಲೆ, ನೀವೇ ಈ ಪದವನ್ನು ತೆಗೆದ್ರಿ, ಹಾಗಾಗಿ ನಾನು ಅದನ್ನೇ ಪ್ರಶ್ನೆಯನ್ನು ನಿಮಗೆ ಕೇಳ್ತೇನೆ. ತುಳುನಾಡಿನ ಜನಪದ ಕಲೆ ಅನ್ನುವಂಥದ್ದಕ್ಕೆ ನೀವು ಇಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ, ವಿದೇಶದಲ್ಲಿ ಪ್ರದರ್ಶನ ಆಗಬೇಕು ಅಂತ ನೀವು ಬಯಸ್ತಾ ಇದ್ದೀರಾ. ತುಳುನಾಡಿನಿಂದ ನಿಮಗೆ ಏನು ಸಿಕ್ಕಿತು? ಆ ರೀತಿಯ ಪ್ರೋತ್ಸಾಹ ಏನಾದರೂ ಸಿಕ್ಕಿತಾ? ಯಾರಾದರೂ ಗುರುತಿಸಿದ್ರಾ? ಇವಾಗ ನನ್ನನ್ನು ಇಲ್ಲಿ ಕರೆದು ಕೂರಿಸಿದ್ದೆ ಆ ವಿಚಾರದಿಂದ ತಾನೆ. ಆ ತುಳುನಾಡು ನನಗೆ ಎಲ್ಲನೂ ಕೊಟ್ಟಿದೆ. ಅದೇ ನಾವು ಅದನ್ನು ಉಳಿಸ್ಬೇಕು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಹೇಳೋದು ಕಂಗೀಲು ಕುಣಿತ. ನಾನು ಜನಪದ ಕಲಾವಿದ ಆಗಿರುವಾಗ ಯುವಜನ ಮೇಳದಲ್ಲಿ ಕಂಗೀಲು ಕುಣಿತದ್ದು ಹಾಡನ್ನು ಕನ್ನಡದಲ್ಲಿ ಆಡಬೇಕಿತ್ತು. ಓಕೆ. ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಹಾಡಿ ಅಲ್ಲಿ ಪ್ರೈಸ್ ಬರ್ತಾ ಇರಲಿಲ್ಲ ನಮ್ಗಂದ್ರೆ. ಅದು ಅವರಿಗೆ ಜನಪದ ಕಲೆನೇ ಅಲ್ಲ ಅಂತ ನಮ್ಮನ್ನು ಡಿಸೈಡ್ ಮಾಡ್ತಿದ್ರು. ಇವಾಗ ಹೇಗೆ ಆಗಿದೆ ಅಂದರೆ, ನೀವು ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿ ಪೂಜಾ ಕುಣಿತ ಅಂದ್ರೆ ಪೂಜಾ ಕುಣಿತ ಮಾತ್ರ ಗೊತ್ತು ಅವರಿಗೆ. ಈಚೆ ಶಿವಮೊಗ್ಗಕ್ಕೆ ಹೋದ್ರೆ ಅವ್ರಿಗೆ ಡೊಳ್ಳು ಕುಣಿತ ಮಾತ್ರ ಗೊತ್ತು, ಮೈಸೂರಿಗೆ ಹೋದ್ರೆ ಕಂಸಾಳೆ ಮಾತ್ರ ಗೊತ್ತು. ಆದ್ರೆ ಉಡುಪಿ ಮಂಗಳೂರು ಅವರಿಗೆ ಕರ್ನಾಟಕದ ಎಲ್ಲ ನೃತ್ಯನೂ ಗೊತ್ತು. ಇದು ನಮ್ಮ ತುಳುನಾಡು. ವೆರಿ ನೈಸ್ ಸರ್, ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀರಾ ನೀವು ತುಳುವ ಅನ್ನುವಂಥದ್ದು. ಸಾಕಷ್ಟು ಜಾನಪದ ಕಲೆ ಇದೆ ಸರ್ ಇಲ್ಲಿ ಉಡುಪಿ ಮಂಗಳೂರು ಭಾಗದಲ್ಲಿ, ಸಾಕಷ್ಟು ಜಾನಪದ ಕಲೆ ಇದೆ. ನೀವು ಯಾವ್ಯಾವ ಕಲೆಯನ್ನ ಬಲ್ಲಿದ್ದೀರಿ, ಅದ್ರ ಜೊತೆಗೆ ಯಾರಿಗೆಲ್ಲ ನೀವು ಯಾವ್ಯಾವ ಕಲೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ಇಲ್ಲಿ ನಮಗೆ ಮೂಲವಾಗಿ ಬರೋದು ಕಂಗೀಲು ಕುಣಿತ ನಮ್ಮ ಮೂಲ ಜನಪದ ಆರಾಧನೆ. ಅದರ ಒಟ್ಟಿಗೆ ಕರಗ ಕೋಲಾಟ, ಚೆನ್ನು ಕುಣಿತ, ಇಂಥದ್ದು ತುಂಬ ಇದೆ. ಹೆಚ್ಚಿನವುಗಳನ್ನು ಇವಾಗ ಆರಾಧನಾ ಇರೋದ್ರಿಂದ ಅದನ್ನು ಕೆಲವುಗಳನ್ನು ವೇದಿಕೆಗೆ ತರಲಿಕ್ಕೆ ಕಷ್ಟ ಆಗ್ತಾ ಇದೆ. ಆದರೂ ಈ ಹುಲಿವೇಷ ಅದನ್ನೆಲ್ಲ ಸೇರಿಸ್ಕೊಂಡು ನಾವು ನಮ್ಮ ಒಟ್ಟಿಗೆ ಕರ್ನಾಟಕದ ಎಲ್ಲ ಜನಪದ ಕಲೆ ಎಲ್ಲನೂ ಸೇರಿಸ್ಕೊಂಡು ನಾವು ಮುಂದೋಗ್ತಾ ಇದ್ದೀವಿ. ವೆರಿ ನೈಸ್ ಸರ್. ಸಾಕಷ್ಟು ಕಲೆಗಳಿದೆ, ಜಾನಪದ ಕಲೆಗಳಲ್ಲೂ ಸುಮಾರು ವಿಭಾಗಗಳಿದೆ. ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವಂತಹ ನೃತ್ಯ ಯಾವುದು? ಕಲೆ? ಕಂಗೀಲು ಕುಣಿತದಲ್ಲಿ ಆ ಕೊರಗಜ್ಜನ ಕುಣಿತ ಏನಿದೆಯಾ ಅದು ನಾನು ತುಂಬಾ ಇಷ್ಟಪಟ್ಟು ಕುಣಿಯುವಂಥದ್ದು. ನಾನು ಅದನ್ನು ಕುಣಿತೇನೆ ಅಂದ್ರೆ ಅದನ್ನು ನೋಡೋಕೆ ಅಂತಾನೆ ಕೆಲವರು ಕಾಯ್ತಾ ಇರ್ತಾರೆ. ಅದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ತುಂಬಾ ಖುಷಿ ಕೊಡುತ್ತೆ. ನೀವು ಎಲ್ಲೆಲ್ಲಿ ಪ್ರದರ್ಶನ ಮಾಡಿದಿರಿ ಸರ್? ನಿಮ್ಮ ನೃತ್ಯವನ್ನ ಎಲ್ಲೆಲ್ಲಿ ನೀವು ಪಸರಿಸಿದ್ದೀರಿ? ನಾವು ಡೆಲ್ಲಿಯಲ್ಲಿ ತುಂಬಾ ಪ್ರೋಗ್ರಾಮ್ ಕೊಟ್ಟಿದ್ದೇವೆ. ಆನಂತರ ಅಸ್ಸಾಂ, ನಾಗಾಲ್ಯಾಂಡ್. ನಮಗೆ ನಮ್ಮ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಗೌರ್ಮೆಂಟಿಂದ ನಡೆಯುತ್ತೆ, ಯೋಜನಾ ಇಲಾಖೆಯಿಂದ. ಅದರ ಮುಖೇನ ನಾವು ಜಮ್ಮು ಕಾಶ್ಮೀರ ಒಂದು ಬಿಟ್ಟು ಉಳಿದ ಎಲ್ಲ ಕಡೆನೂ ನಾವು ಪ್ರೋಗ್ರಾಮ್ ಕೊಟ್ಟಿದ್ದೇವೆ. ನನಗೆ ಅದೊಂದು ಇದೆ, ಅದನ್ನು ಮುಗಿಸ್ಕೋಬೇಕು. ಪ್ಲಸ್ ಅಂಡಮಾನ್ ನಿಕೋಬಾರ್, ಅದು ಯಾವುದೋ ಒಂದು ಸಮಾಜ ಸೇವೆಯ ಮುಖಾಂತರ ಆ ಜಾಗದಲ್ಲಿ 1.5 ತಿಂಗಳು ಇರೋಕ್ಕೆ ಸಿಕ್ತು. ಹೆಮ್ಮೆ ಇದೆ. 1 ರೂಪಾಯಿ ಕಿಸೆಯಲ್ಲಿ ಇಲ್ಲದೆ ಕಲೆ ನನ್ನನ್ನು ಪೂರ ಭಾರತನ ಸುತ್ತಿಸಿದೆ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ವೆರಿ ನೈಸ್ ಸರ್. ಹಳ್ಳಿಯಿಂದ ದಿಲ್ಲಿಗೂ ಕೂಡ ಪ್ರಯಾಣ ಮಾಡಿದ್ದೀರಾ, ವಿದೇಶಕ್ಕೂ ಪ್ರಯಾಣ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ಅದ್ರ ಜೊತೆಗೆ ಪ್ರಯಾಣ ಮಾಡಬೇಕು ಅನ್ನೋಂಥ ಆಸೆ ಕೂಡ ಇದೆ. ಆದರೆ ಒಂದು ಪ್ರಶ್ನೆ ಸರ್, ಸಾಮಾನ್ಯ ಜೀವನ ನಿಮ್ಮದು, ನೀವೇನು ದೊಡ್ಡ ಶ್ರೀಮಂತರೂ ಅಲ್ಲ,
ಅಷ್ಟು ದೂರ ಪ್ರಯಾಣ ಮಾಡೋದಿರಲಿ, ನಿಮ್ಮ ಖರ್ಚು ವೆಚ್ಚ ಇದೆಲ್ಲ ಹೇಗೆ ಸಂಭಾಳಿಸ್ತೀರಾ? ಯಾರಾದ್ರೂ ಅಂತ ದೊಡ್ಡ ಸಪೋರ್ಟ್ ಏನಾದ್ರೂ ಇದ್ದಾರಾ ನಿಮ್ಮ ಜೊತೆ? ಇಲ್ಲ, ನಮಗೆ ಆ ಥರ ಸಪೋರ್ಟ್ ಯಾರು ಇಲ್ಲ. ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಏನಿದ್ರು ಅದು ಗೌರ್ಮೆಂಟ್ ಖರ್ಚು ನೋಡ್ಕೊಳ್ಳುತ್ತೆ. ಓಕೆ, ಗೌರ್ಮೆಂಟ್ ಮುಖಾಂತರ ಹೋಗುತ್ತೆ. ನಾವು ನಮ್ಮ ಕಲೆನ ಅಲ್ಲಿಯವರಿಗೆ ಕಲಿಸ್ಬೇಕು. ಆ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಪ್ಲಸ್ ಅಲ್ಲಿಯ ಕಲೆಗಳನ್ನು ನಾವು ಕಲ್ತ್ಕೋಬೇಕು, ಆ ಉದ್ದೇಶದಿಂದ ಕಳಿಸ್ತಾರೆ. ಅಲ್ಲಿ ನೋಡಿ, ನಮ್ಮ ಖರ್ಚು ವೆಚ್ಚನ ಅವರೇ ಭರಿಸೋದ್ರಿಂದ ನಾವು ₹1 ಇಲ್ಲದೆ ಡೆಲ್ಲಿಗೆ ಹೋಗ್ಬೋದು ಅನ್ನೋದು ಈ ಜನಪದ ಕಲೆಯಿಂದ ಆಗುತ್ತೆ. ವೆರಿ ನೈಸ್. ಈಗ ಕಲಾವಿದ ಅಂತ ಹೇಳಿದ ತಕ್ಷಣ ಶ್ರೀಮಂತ ಕಲಾವಿದ ಅಂತ ಯಾಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವರ ಮನೇಲಿ ಒಂದಷ್ಟು ಸ್ಮರಣಿಕೆಗಳು, ಒಂದಷ್ಟು ಪ್ರಶಸ್ತಿಗಳು ಇರ್ತದೆ. ನಿಮಗೆ ಅಂಥದ್ದು ದೊಡ್ಡ ಮಟ್ಟದ ಪ್ರಶಸ್ತಿ ಏನಾದ್ರೂ ಬಂದಿದೆಯಾ? ಬಂದಿದೆ. ಅದೇ ನಾನು ಇವಾಗಲೇ ಹೇಳಿದೆ, 2005ರಲ್ಲಿ ಸುನಾಮಿ ಬಂತು. 1.5 ತಿಂಗಳು ನಾವು ರಿಲೀಫ್ ವರ್ಕಿಗೆ ಅಂಡಮಾನ್ ನಿಕೋಬಾರ್ ಹೋಗಿದ್ದೆ. ಅದೊಂದು ನ್ಯಾಷನಲ್ ಅವಾರ್ಡ್ ಬಂದಿದೆ. ಆನಂತರ 2 ಕಡೆ ನ್ಯಾಷನಲ್ ಕಾಂಪಿಟಿಷನ್, ಒಂದು ದೇವಾಡಿಗ ಸಂಘದ್ದು ನ್ಯಾಷನಲ್ ಕಾಂಪಿಟಿಷನ್, ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು. ಆನಂತರ ಪ್ರೈವೇಟ್ ಸ್ಕೂಲ್ ಇದ್ದು ಕಾಂಪಿಟಿಷನ್ ಇತ್ತು ನ್ಯಾಷನಲ್ ಲೆವೆಲ್, ಅದರಲ್ಲೂ ಫಸ್ಟ್ ಪ್ಲೇಸ್ ಬಂದಿದೆ. ಅದೆರಡು ನ್ಯಾಷನಲ್. ಸ್ಟೇಟ್ ಬೇಕಾದಷ್ಟು ಬಂದಿದೆ. ಉಳಿದ ಅದನ್ನ ಲೆಕ್ಕ ಹಾಕೊಂಡು ಹೋಗೂ ಇಲ್ಲ, ಲೆಕ್ಕ ಹಾಕುವ ಒಂದು ಪ್ರಮೇಯನೂ ಬಂದಿಲ್ಲ. ಯಾಕಂದ್ರೆ ಅವುಗಳನ್ನ ಇಟ್ಕೊಂಡು ನಾನು ಇದು ಯಾವುದಾದ್ರೂ ಪ್ರಶಸ್ತಿ ಸನ್ಮಾನ ಪಡೆಯಬೇಕನ್ನೋ ಹಂಬಲ ನನಗಿಲ್ಲ. ವೆರಿ ನೈಸ್. ಸೊ ನೀವು ಹೇಳುವಂತಹ ಜೋಶ್ ಇದೆಲ್ಲ ಬಹಳ ಖುಷಿ ಕೊಡ್ತದೆ. ನಾನು ನಿಮ್ಮ ಮನೆಯೆಲ್ಲ ಕಲ್ಪನೆ ಮಾಡಿಕೊಂಡೆ ಹೇಗಿರಬಹುದು ಪ್ರಶಸ್ತಿಗಳು ಅಲ್ಲಿರೋ ಅನ್ನುವಂಥದ್ದು. ಈಗ ಇಷ್ಟು ಸಾಧನೆ ಮಾಡಿದ್ದೀರಿ ಸರ್, ಆದರೂ ನಿಮಗೆ ಒಂದು ತೃಪ್ತಿ ಅಂತ ಇರುವುದಿಲ್ಲ, ಇನ್ನೇನೋ ಮಾಡಲಿಕ್ಕಿದೆ ಅನ್ನುವಂಥದ್ದು ಇರುತ್ತೆ, ಯಾರೋ ಗುರುತಿಸುವಂಥದ್ದು ಬಾಕಿ ಇದೆ ಅಂತ ಕೂಡ ತಲೆಯಲ್ಲಿ ಇರುತ್ತೆ. ನಿಮ್ಮ ಕುಟುಂಬ ನಿಮ್ಮನ್ನ ಹೇಗೆ ನೋಡ್ತದೆ ಅನ್ನುವಂಥದ್ದು? ಯಾಕಂತ ಹೇಳಿದ್ರೆ ಕಲಾವಿದ ಅಂತ ಹೇಳಿದ ತಕ್ಷಣ ಅವನಿಗೆ ಕೆಲಸ ಇಲ್ಲ ಅನ್ನುವಂಥದ್ದನ್ನು ಸುಲಭದಲ್ಲಿ ಹೇಳಿ ಮುಗಿಸ್ತಾರೆ. ಕೆಲಸ ಇಲ್ಲ, ಅವನು ಕಲಾವಿದ ಅಂತ, ಅದರಲ್ಲಿ ಏನು ಸಿಗುತ್ತೆ, ಹೊಟ್ಟೆಗೆ ಏನು ಮಾಡ್ತೀಯಾ, ಇದು ಬೇಕಾ ನಿನಗೆ, ಇದೆಲ್ಲವೂ ಕೂಡ ಉಚಿತವಾಗಿ ನಮಗೆ ಸಿಗುವಂತಹ ಹೇಳಿಕೆಗಳು. ಈ ಹೇಳಿಕೆನ ನೀವು ಕೇಳಿದ್ದೀರಾ? ತುಂಬ ಕೇಳಿದ್ದೇನೆ. ತುಂಬ ನೆಗ್ಲೆಕ್ಟ್ ಆಗಿದೆ. ತುಂಬ ಅಂದರೆ ಕಸಕ್ಕಿಂತಲೂ ಕಡೆ ಮಾಡಿದ್ದಾರೆ. ಅವನೆಂತ ಗೆಜ್ಜೆ ಕಟ್ಕೊಂಡು ಕುಣಿಯೋವನು. ನಾನು ಫಸ್ಟ್ ಡ್ಯಾನ್ಸ್ ಫೀಲ್ಡಿಗೆ ಹೋದಾಗ ನನಗೆ ಬಂದಿರುವ ಮಾತುಗಳು, ಅವನೆಂತ ಗೆಜ್ಜೆ ಕಟ್ಕೊಂಡು ಕುಣಿಯೋನು, ಅವನಲ್ಲಿ ಏನಾಗುತ್ತೆ ಏನಿದೆ ಅಂತ. ಆ ಥರ ಹೇಳಿದವರೇ ಇವಾಗ ನನ್ನೊಟ್ಟಿಗೆ ಕುಣಿತಾ ಇದ್ದಾರೆ. ಅದು ಬದಲಾವಣೆ ನನಗೆ ಇಷ್ಟ ಆಗಿದೆ. ಗೆಜ್ಜೆ ಕಟ್ಟಿ ಕುಣಿಯುವವನು ಅಂತ ಅವಮಾನ ಮಾಡಿದ್ರು ಅಂತ ಹೇಳಿದ್ರಿ ಸರ್. ಯಾವತ್ತಾದ್ರೂ ಈ ಅವಮಾನಗಳಿಂದ ಗೆಜ್ಜೆಯನ್ನ ತೆಗೆದು ಬದಿಗಿಡೋಣ ಅಂತ ಅನ್ಸಿದ್ದೆ? ಆ ಅವಮಾನದಿಂದ ಗೆಜ್ಜೆ ತೆಗೆದು ಬದಿಗಿಡುವ ಅಂತ ಯಾವತ್ತೂ ಅನಿಸಿಲ್ಲ. ನನ್ನ ಆರ್ಥಿಕ ಪರಿಸ್ಥಿತಿ, ನನ್ನ ಜೀವನದಲ್ಲಾದ ಏರುಪೇರುಗಳು ಈ ಗೆಜ್ಜೆನ ಬಿಟ್ಟು ದೂರ ಬರಬೇಕಂತ ಅನಿಸ್ತು. ಆದರೆ ಯಾವತ್ತು ಗೆಜ್ಜೆ ನನ್ನನ್ನು ಬಿಟ್ಟಿಲ್ಲ, ನಾನು ಗೆಜ್ಜೆನ ಬಿಡೋಕೆ ಹೋದ್ರು. ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿದ್ರಿ, ಕಡು ಬಡತನದಲ್ಲಿ ಹುಟ್ಟಿ ಕಲೆಯ ಹಿಂದೆ ಹೋಗೋದು ಎಷ್ಟು ಸರಿ ಅನ್ನುವಂಥದ್ದು? ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಜನಪದ ಕಲೆ ನನಗೂ ಅದೊಂದು ಹುಚ್ಚು ಹಿಡ್ದಾಗಿದೆ, ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ. ವೆರಿ ನೈಸ್. ಸೊ ಸಾಕಷ್ಟು ಕಡೆ ನಿಮ್ಮ ನೃತ್ಯ ಆಗಿರಲಿ, ನಿಮ್ಮ ಕಲೆಯ ಪ್ರದರ್ಶನ ಮಾಡಿದ್ದೀರಾ. ತುಳುನಾಡಿನ ಹೆಸರನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅನ್ನುವಂಥ ಆಸೆಯನ್ನು ಕೂಡ ಇಟ್ಕೊಂಡಿದ್ದೀರಾ. ಅದಕ್ಕೆ ಆರ್ಥಿಕವಾಗಿ ಸಪೋರ್ಟ್ ಬೇಕಾಗುತ್ತೆ. ನೀವು ಯಾರನ್ನಾದರೂ ಸಪೋರ್ಟ್ ಕೇಳಿದ್ದೀರಾ, ಅಥವಾ ಹಾಗೆ ನಿಮ್ಮನ್ನು ಗುರುತಿಸಿ ನಾನಿದ್ದೇನೆ ನಿನ್ನ ಜೊತೆ ಅಂತ ಹೇಳಿ ಬಂದಂತಹ ವ್ಯಕ್ತಿಗಳಿದ್ದಾರಾ? ಶ್ರೀಮಂತರು ಆ ಥರ ಬಂದಿಲ್ಲ. ಆದರೆ ₹10 ಇದ್ದವರು ನನಗೆ 5 ಸಾಕು, ಈ ₹5 ನೀನು ಇಟ್ಕೋ ಅಂತ ನನಗೆ ಸಪೋರ್ಟ್ ಮಾಡಿದವರು ತುಂಬ ಜನ ಇದ್ದಾರೆ. ಅವರೆಲ್ಲರೂ ಇಲ್ಲಿದ್ದಾರೆ. ವೆರಿ ನೈಸ್. ಸೊ ಜಾನಪದ ಕಲೆ, ಅದರ ಮುಂದಿನ ಭವಿಷ್ಯ, ಇದೆಲ್ಲವೂ ಕೂಡ ಕಲಾವಿದನಾಗಿ ನಿಮ್ಮ ಯೋಚನೆಯಲ್ಲಿ ಇರ್ತದೆ. ಏನಾಗಬಹುದು, ಇದನ್ನು ನಾನು ಹೇಗೆ ಸರಿ ಮಾಡ್ಬೋದು, ಅಥವಾ ಏನು ಕೊಡುಗೆ ಕೊಡ್ಬೋದು ಜಾನಪದ ಕಲೆಗೆ ಅನ್ನುವಂಥದ್ದು. ಜಾನಪದ ಕಲೆಯನ್ನು ಅಳಿಸಿ ಹಾಕ್ಬೋದು ಅನ್ನುವಂಥದ್ದು ಕೆಲವರ ತಲೆಯಲ್ಲಿದೆ. ಈಗಿರುವಂತಹ ಬೇರೆ ಬೇರೆ ಕಲೆಯ ಮುಂದೆ ಜಾನಪದ ಕಲೆ ಏನೂ ಅಲ್ಲ ಅನ್ನುವಂಥ ಭಾವನೆ ಇದೆ. ನೀವೇನು ಹೇಳ್ತೀರಾ? ಜಾನಪದ ಕಲೆ ಯಾಕೆ ಸ್ಪೆಷಲ್? ಎಲ್ಲದರದ್ದು ತಾಯಿ ಜನಪದ ಕಲೆ. ತಾಯಿನ ಕೊಲ್ಲೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವಾಗ ಯಾವುದೇ ಕಾಂಪಿಟೇಷನಿಗೆ ಹೋಗಿ, ಪ್ರತಿಭಾ ಕಾರಂಜಿ ಆಗಿರ್ಬೋದು, ಸ್ಕೂಲ್ ಲೆವೆಲಲ್ಲಿ ಆಗ್ತಿರೋದು, ಅಲ್ಲಿ ಬೇಕಾಗಿರೋದು ಜನಪದ. ಯೋಜನಾ ಮೇಳ ಬನ್ನಿ,
ಅಲ್ಲಿ ಆಗ್ತಾ ಇರೋದು ಜನಪದ. ನಮ್ಮ ರಾಜ್ಯನ ಪ್ರತಿನಿಧಿಸಬೇಕಾದ್ರೆ ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ, ಜನಪದದಿಂದ ಮಾತ್ರ ಸಾಧ್ಯ. ಅದು ಎಲ್ಲ ಕಡೆನೂ ಪ್ರೂಫ್ ಆಗಿದೆ. ಅದು ಅಲ್ಲದೆ ಇವಾಗ ಒಂದು ಜನಪದ ಕಲಾವಿದ ಒಬ್ಬನಿಗೆ ಡ್ಯಾನ್ಸ್ ಕಲಿಸಿದ್ರೆ ಅವ್ನು ಸಾಯೋ ತನಕ ಅದನ್ನು ಮರೆಯೋಲ್ಲ. ಅದೇ ಒಂದು ಫಿಲ್ಮ್ ಡ್ಯಾನ್ಸ್ ಕಲಿಸಿದ್ರೆ 1 ತಿಂಗಳು, ಮಾರನೇ ದಿವಸ ಅವ್ನು ಕೊರಿಯೋಗ್ರಾಫರ್ ಆಗ್ತಾನೆ, ಒಂದೇ ತಿಂಗಳು ನಿಲ್ತಾನೆ. ಫಿಲ್ಮು ಚೇಂಜ್ ಆಗ್ತಾ ಇರುತ್ತೆ, ಜನಪದ ಯಾವತ್ತೂ ಬದಲಾಗಲ್ಲ. ಅದೊಂಥರ ದೊಡ್ಡ ಸಮುದ್ರ, ಎಷ್ಟು ಈಜಿದ್ರೂ ಈಜ್ತಾನೆ ಇರಬೇಕಾಗುತ್ತೆ. ಬಹುಶಃ ಇವತ್ತು ನಾನು ಜಾನಪದ ಕಲೆ ಎದುರು ಕೂತ್ಕೊಂಡು ಮಾತಾಡ್ತಿದ್ದೆ ನಾನು ಅಂತ ಭಾವನೆ. ಎಷ್ಟು ಹೆಮ್ಮೆ ಸರ್ ನಿಮಗೆ ಈ ಕಲೆ ಬಗ್ಗೆ. ಯಾವತ್ತೂ ಕೂಡ ನಿಮಗೆ ಈ ಕಲೆಗೆ ಭವಿಷ್ಯ ಇಲ್ಲ ಅಂತ ನಿಮಗೆ ಯಾವತ್ತೂ ಅನ್ನಿಸ್ಲಿಲ್ವಾ? ಭವಿಷ್ಯ ಇಲ್ಲ ಅಂತ ನಾನು ಹೆಂಗೆ ಹೇಳಿ? ಯಾಕಂದರೆ ನನ್ನ ಭವಿಷ್ಯನ ಬದಲಾಯಿಸಿದ್ದೆ ಅದು. ನಾನು ಇವತ್ತು ಈ ವೇದಿಕೆಗೆ ಬಂದು ಕೂತಿದ್ದೇನಂದ್ರೆ ಅದು ನನ್ನ ಬೆನ್ನಿಂದ ನಿಂತಿರೋ ಜನಪದ ಕಲೆ ತಾನೆ. ನಾನು ಈ ಅಂತರಾಳ ಕಾರ್ಯಕ್ರಮಕ್ಕೆ ಬಂದ ಪ್ರತಿಯೊಬ್ಬರಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಸರ್. ಭಗವಂತ ಬಂದು ಅವಕಾಶ ಕೊಟ್ರೆ ನಿಮ್ಮ ಈ ಜೀವನದ ಘಟ್ಟವನ್ನ ಬದಲಾಯಿಸ್ಬೋದು ಅಥವಾ ತೆಗೆದು ಬಿಸಾಕಬಹುದು ಅನ್ನುವಂಥ ಅವಕಾಶ ಸಿಕ್ಕಿದ್ರೆ ನೀವೇನ್ ಮಾಡ್ತೀರಾ? ನಾನು ಭಗವಂತನಿಗೆ ಬಣ್ಣ ಹಚ್ಚಿ ಕುಣಿಸ್ತೇನೆ. ಭಗವಂತನಿಗೆ ಕುಣಿಸಿದ್ರೆ ಅಲ್ಲಿ ಜನಪದ ಇನ್ನೂ ಮೇಲೋಗುತ್ತಲ್ಲ. ನನ್ನ ಜೀವನ ಒಬ್ಬನದ್ದು ಬದಲಾಗುತ್ತೆ, ಆದರೆ ನಮ್ಮ ಜನಪದ ಕಲೆ ಎತ್ತರಕ್ಕೆ ಬರಬೇಕು, ಅದು ಉತ್ತುಂಗಕ್ಕೆ ಹೋಗಬೇಕು. ಯಾಕಂದರೆ ನಾವು ನಮ್ಮ ಜನಪದ ಕಲೆಯನ್ನು ತುಳಿತಾ ಇದ್ದೇವೆ, ಪರವಾಗಿಲ್ಲ, ಆದರೆ ಅದನ್ನು ಕಲೀಲಿಕ್ಕೆ ಅಂತಾನೆ ವಿದೇಶದಿಂದ ಬರ್ತಾ ಇದ್ದಾರೆ. ಅವರಿಗೆ ಅದರ ಸ್ವಾರಸ್ಯ ಏನು, ಅದರ ಗುಟ್ಟೇನು ಗೊತ್ತಾಗಿದೆ. ನಮ್ಮವರಿಗೆ ಅದನ್ನು ಕಲಿಸ್ಬೇಕು, ಅರ್ಥ ಮಾಡಿಸ್ಬೇಕು. ಅದನ್ನು ಮಾಡಿದರೆ ನಾವು ಮುಂದೊಂದು ದಿನ ಎಲ್ಲೋ ಹೋಗಿರ್ತೇವೆ, ಯಾವುದೋ ಒಂದು ಉನ್ನತ ಸ್ಥಾನದಲ್ಲಿರ್ತೇವೆ. ನಾನು ಹೋಗ್ತೇನೆ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಜನಪದ ಕಲೆ ಹೋಗುತ್ತೆ. ಕಲೆ ಹೋದರೆ ನಾನು ಹೋದಾಗೆ. ಇಷ್ಟು ಒಳ್ಳೆ ಉತ್ತರ ಇಷ್ಟು ಎಪಿಸೋಡ್ಗಳಲ್ಲಿ ಯಾರು ಕೊಟ್ಟಿಲ್ಲ ಸರ್. ಅಂತಹ ಒಳ್ಳೆ ಉತ್ತರ ನೀವು ಕೊಟ್ರಿ. ನಿಮ್ಮ ಜೀವನವನ್ನು ನೆನಪು ಮಾಡ್ಕೊಳ್ಳಿ ಸರ್. ನಿಮ್ಮ ಮೊದಲನೇ ಒಂದು ಹೆಜ್ಜೆಯ ನಂತರ ಜೀವನ ಈವರೆಗೆ ಕೂಡ ನಿಮ್ಮ ಜೀವನದಲ್ಲಿ ಈ ಘಟನೆ ಮರೀಲಿಕ್ಕಾಗೋದಿಲ್ಲ, ನನಗೆ ಭಾಳ ನೋವು ಕೊಟ್ಟಿದೆ, ನನ್ನ ಒಂದು ಮನಸ್ಸಲ್ಲಿ ಇದು ಯಾವಾಗಲೂ ಇರುತ್ತೆ, ಅದನ್ನು ತೆಗೆದು ಹಾಕೋಣ ಅಂತ ಹೇಳಿದರೆ? ಆ ಥರ ನೋವುಗಳು ತುಂಬ ಇದೆ. ಕಲಾವಿದ ಅಂದ ನಂತರ ಫಸ್ಟ್ ಇದು ಜೊತೆನೆ ಕಣ್ಣೀರು ಬಂದಿರುತ್ತೆ. ಕಲಾವಿದರು ಯಾರನ್ನೇ ತಗೊಳ್ಳಿ ಕಣ್ಣೀರಿನಲ್ಲೇ ಬಂದಿರ್ತಾರೆ. ಯಾಕಂದರೆ ಆ ಗೆಜ್ಜೆ ಕಟ್ಟಿದ ಕ್ಷಣನೇ ಅವ್ರಿಗೆ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಆ ಪರೀಕ್ಷೆ ಏನು ಅಂದರೆ ಕಣ್ಣೀರು, ನಿಂದನೆ, ಎಲ್ಲರ ಬಾಯಲ್ಲೂ ಚೀತು ಅಂತ ಆ ಮಾತುಗಳು, ಆ ವೇದನೆ, ಅದು ಇಂಥದ್ದೇ ಅಂಥದ್ದೇ ಅಂತ ಹೇಳೋಕ್ಕಾಗಲ್ಲ. ಪ್ರತಿ ಕ್ಷಣಕ್ಕೂ ನಾವು ಕಣ್ಣೀರು ಹಾಕಿದ್ದೀನಿ. ನಾನು ನಿಜ ಹೇಳ್ತೇನೆ, ನನಗೆ 2 ತಾಯಿ, ಒಂದು ನನ್ನ ಹೆತ್ತ ತಾಯಿ, ಮತ್ತೊಂದು ಸಮುದ್ರ. ನನಗೆ ಪ್ರತಿ ಸಲನೂ ಯಾವುದೇ ನೋವಾಗಲಿ, ಎಷ್ಟೇ ಒಂಥರ ಜಿಗುಪ್ಸೆ ಆಗಲಿ, ಹೋಗೋದು ಸಮುದ್ರ ಪಕ್ಕ ಕೂರೋದು. ಅದೇನೋ ಒಂಥರ ತಾಯಿ ಮಡ್ಲಲ್ಲಿ ಕೂತಂಗಾಗುತ್ತೆ. ಅಲ್ಲಿ ಸಿಗ್ತಾ ಇದ್ದ ಸಮಾಧಾನ, ನೆಮ್ಮದಿ, ಮಾರನೇ ದಿವಸಕ್ಕೆ ನಾನು ಹೊಸ ಯಶಸ್ವಾಗಿ ಇನ್ನೊಂದು ಕಡೆ ಡ್ಯಾನ್ಸ್ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೆ. ಸುಮಾರು ಎಷ್ಟು ಜನರಿಗೆ ನೀವು ಡ್ಯಾನ್ಸ್ ಹೇಳ್ಕೊಟ್ಟಿರ್ಬೋದು ಸರ್? ಕರ್ನಾಟಕದಲ್ಲಿರುವ ಎಲ್ಲ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಹೋಗಿದ್ದೇನೆ. ಕರ್ನಾಟಕದ ಮ್ಯಾಕ್ಸಿಮಮ್ ಹೆಚ್ಚಾಗಿ ನಾನು ಗೌರ್ಮೆಂಟ್ ಸ್ಕೂಲ್ಗಳನ್ನ ಆಯ್ಕೆ ಮಾಡ್ಕೋತೇನೆ. ಯಾಕಂದರೆ ಒಂದನೇ ಕಾರಣ, ಮಕ್ಕಳು ಸ್ಟ್ರಾಂಗ್ ಆಗಿರ್ತಾರೆ, ಅವರ ಹತ್ರ ಪವರ್ ಜಾಸ್ತಿ ಇರುತ್ತೆ. ಇಂಗ್ಲೀಷ್ ಮೀಡಿಯಂ ಮಕ್ಕಳು ಫುಡ್ ಇದ್ದೋ ಏನೋ ಗೊತ್ತಿಲ್ಲ, ವೀಕ್ ಆಗಿರ್ತಾರೆ. ಯಾಕಂದರೆ ನಾನು ಒಬ್ಬ ಕನ್ನಡ ಮೀಡಿಯಂ ಕಲ್ತವ, ನಮಗೆ ಯಾವುದೂ ಇರಲಿಲ್ಲ. ಇಂಗ್ಲೀಷ್ ಮೀಡಿಯಮಲ್ಲಿ ಕೊರಿಯೋಗ್ರಾಫರ್ ಕರೆಸ್ತಾರೆ, ಅದಕ್ಕೆ ಬೇಕಿದ್ದ ಬಟ್ಟೆ ತರಿಸ್ತಾರೆ. ನಾನು 6ನೇ ಕ್ಲಾಸಲ್ಲಿ ಕುಣಿಬೇಕಾದ್ರೆ ನಾವೇ ತೆಂಗಿನ ಮರ ಹತ್ತು ತೆಂಗಿನ ಮರ ಗರಿ ತೆಗಿಬೇಕು, ನಾವೇ ಹೆಜ್ಜೆ ಸೆಟ್ ಮಾಡ್ಕೋಬೇಕು, ನಾವೇ ಇನ್ಸ್ಟ್ರೂಮೆಂಟ್ ಸೆಟ್ ಮಾಡ್ಕೋಬೇಕು. ಯಾರೂ ಬರ್ತಾ ಇರಲಿಲ್ಲ. ನಾವೇ 10 ರೂಪಾಯಿ 20 ರೂಪಾಯಿ ಒಟ್ಟು ಮಾಡ್ಕೊಂಡು ಅದಕ್ಕೆ ಏನು ಖರ್ಚು ಬೇಕೋ ಅದನ್ನು ಮಾಡ್ಕೋಬೇಕು. ಆ ನೋವು ನನಗೆ ಇವಾಗಲೂ ಇದೆ. ಕನ್ನಡ ಮೀಡಿಯಂ ಮಕ್ಕಳಿಗೋಸ್ಕರ ನಾನು ಅದಕ್ಕೋಸ್ಕರ ಕಲಿಸ್ತೇನೆ. ಅಲ್ಲಿ ಯಾವುದೇ ಫಂಡ್ ಇರೋಲ್ಲ, ಅವ್ರ ಹತ್ರ ದುಡ್ಡು ಇರೋಲ್ಲ. ಎಷ್ಟೋ ಶಾಲೆಗಳಲ್ಲಿ ನಾನು ಕಲಿಸಿ ನನ್ನ ಕೈಯಿಂದಲೇ ದುಡ್ಡು ಕೊಟ್ಟು ಬಂದದ್ದು ಎಷ್ಟೋ ಶಾಲೆಗಳಿದೆ. ಅಷ್ಟು ಕೊಡುವಷ್ಟು ಇಲ್ಲ ಅಂದರೂ ನನ್ನಿಂದ ಎಷ್ಟಾಗುತ್ತೋ ಅಷ್ಟನ್ನು ನಾನು ಅವರಿಗೆ ಹೆಲ್ಪ್ ಮಾಡಿದ್ದೇನೆ. ಸಮಾಜ ಸೇವೆ ಅನ್ನೋಂಥ ಟಾಪಿಕ್ ಸರ್, ನಿಮಗೆ ಬೆಂಬಲವಾಗಿ ಯಾರು ಬಂದಿಲ್ಲ, ಆದರೂ ಸಮಾಜ ಸೇವೆ ಮಾಡಬೇಕು ಅನ್ನೋಂಥ ಹಂಬಲ ಯಾಕೆ ನಿಮಗೆ? ನನಗೆ ಚಿಕ್ಕಂದಿನಲ್ಲೂ ಒಂದು ಆಸೆ ಇತ್ತು,
ಮಿಲಿಟ್ರಿಗೆ ಸೇರಬೇಕು ಅಂತ. ಅವಕಾಶನೂ ಸಿಕ್ಕಿತ್ತು. ರಾತ್ರಿ ಮಲಗಿದಾಗ ಕಾಲು ಬುಡದಲ್ಲಿ ತಾಯಿ ಅಳ್ತಾ ಇದ್ದಾರೆ, ನೀನು ಹೋದರೆ ನಾನು ಸತ್ತೋಗ್ತೀನಿ ಹಾಗೆ ಹೀಗೆ ಅಂತ. ಅಲ್ಲಿ ಬಿಟ್ಟೆ. ಅದು ಬಿಟ್ಟ ನಂತರ ನನಗೆ ಗೊತ್ತಿಲ್ಲದೆ ಯಾರಿಗೆ ಏನಾದರೂ ನಾನು ಅಲ್ಲಿರ್ತೇನೆ. ಆ ಸಮುದ್ರದಲ್ಲಿ ಎಷ್ಟೋ ಅವಘಡಗಳಾಗ್ತಾ ಇರುತ್ತೆ. ಆವಾಗಲೂ ನನಗೆ ಗೊತ್ತಿರೋಲ್ಲ, ನನಗೆ ಬೈತಾ ಇರ್ತಾರೆ ನೀನು ಯಾಕೆ ಹೋಗ್ತೀಯ ಅಂತ. ಆದರೆ ನಾನು ಫಸ್ಟ್ ಅಲ್ಲಿರ್ತೇನೆ. ಯಾರಾದರೂ ಬಾವಿಗೆ ಬೀಳಲಿ ಏನೇ ಆಗಲಿ ನನಗೆ ಗೊತ್ತಿಲ್ಲದೆ ನಾನು ಹೋಗಿಬಿಡ್ತೇನೆ. ಆ ಥರ ಹೋಗಿ 2002 ಏನೋ ಗುಜರಾತ್ ಭೂಕಂಪ ಆಯಿತು. ನನಗೊಂದು ಕಾಲ್ ಬರುತ್ತೆ, ಈ ಥರ ಇದೆ ಬರ್ತೀರಾ ಅಂತ. ಎದ್ದೇ ಹೋದೆ. ಅಲ್ಲಿ ಆ ಕಳ್ಳು ಮಣ್ಣುಗಳ ಎಡೆಯಲ್ಲಿ ಹೆಣಗಳನ್ನು ತೆಗೆಯೋದು ಅಂಥ ವರ್ಕ್ ಮಾಡಿದೆ. ಆನಂತರ ನನ್ನ ಜೀವನದಲ್ಲಿ ತುಂಬ ಬದಲಾವಣೆ ತಂದ ವಿಚಾರ ಅಂದರೆ ಸುನಾಮಿ, ಅಣ್ಣ ಮನೆಗೆ ಹೋದದ್ದು. ಮೈ ತುಂಬ ಬಂಗಾರ ಇದೆ, ಕುಡಿಯೋಕ್ಕೆ ನೀರಿಲ್ಲ. ತಂದೆ ಇದ್ದವರಿಗೆ ತಾಯಿ ಇಲ್ಲ, ತಾಯಿ ಇದ್ದವರಿಗೆ ತಂದೆ ಇಲ್ಲ. ಒಂದು ವಿಚಾರ ನಾನು ಹೇಳಲೇಬೇಕು, ನಮ್ಗೆ ಅಲ್ಲೊಂದು ಮೆಂಟ್ಲಿ ಅಪ್ಸೆಟ್ ಆಗಿರೋ ಒಂದು ಹೆಂಗೆ ಸಿಕ್ಕಿತ್ತು. ಅವ್ರು ನಮ್ಮೊಟ್ಟಿಗೆ ಇದ್ದರು, ನಮ್ಮೊಟ್ಟಿಗೆ ಸೇರಿಕೊಂಡ್ರು, ಆರಾಮಲ್ಲಿ ಮಾತಾಡ್ತಿದ್ರು, ನಮ್ಮೊಟ್ಟಿಗೆ ಊಟ ಎಲ್ಲ ಮಾಡ್ತಾಯಿದ್ರು. ಒಂದು ವಾರ ನಮ್ಮೊಟ್ಟಿಗೆ ಚೆನ್ನಾಗೇ ಇದ್ದರು. ಒಂದು ದಿವಸ ಒಂದು ಸ್ಕೂಲ್ ಪಕ್ಕ ಒಂದು ಬ್ರಿಡ್ಜ್ ಇದೆ, ಅದಕ್ಕೆ ಮಣ್ಣು ತುಂಬ್ಕೊಂಡಿದೆ, ಆಚೆ ಕಡೆ ನೀರಿದೆ, ಸಮುದ್ರದ ನೀರು ಬಂದದ್ದು. ಅದನ್ನು ತೆಗಿಬೇಕಾದ್ರೆ ಬ್ರಿಡ್ಜ್ ಓಪನ್ ಮಾಡಬೇಕು. ನಾವು ಬ್ರಿಡ್ಜ್ ಓಪನ್ ಮಾಡಬೇಕಾದ್ರೆ ಒಂದು ಕೈ ಸಿಕ್ತು, ಅಂದರೆ ಬಾಡಿ ಕೆಳಗಿದೆ, ಕೈ ಸಿಕ್ತು. ಕೈ ಸಿಕ್ಕ ತಕ್ಷಣ ಹೆಂಗಸರು ಡೆತ್ ಆದರು. ಯಾಕಂದರೆ ಆ ಮಗು ಅವ್ರದ್ದಾಗಿತ್ತು. ಆವಾಗ ಅರ್ಥ ಮಾಡ್ಕೊಂಡೆ, ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಎಷ್ಟು ದಿವಸ ಇರ್ತೀವ ಅಷ್ಟು ದಿವಸ ನಮ್ಮಿಂದ ಏನಾಗುತ್ತೆ ಅದನ್ನು ಕೊಡಬೇಕು. ನಮ್ಮದು ಅಂತ ಕೂಡಿಟ್ರೆ ಯಾವುದೂ ಉಳಿಯಲ್ಲ ಅಂತ. ಇದು ಕಂಡ್ಕೊಂಡ ಸತ್ಯ. ಈಗ ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ, ಇಷ್ಟೆಲ್ಲ ಕಡೆ ಹೋಗಿದ್ದೀರಾ, ಪ್ರಶಸ್ತಿ ಬಂದಿದೆ ಎಲ್ಲ ಕೇಳಿ ಜನರಿಗೊಂದು ಪ್ರಶ್ನೆ ಮೂಡಿರುತ್ತೆ. ಸರ್ 6ನೇ ಕ್ಲಾಸಲ್ಲಿ ಕೊರಿಯೋಗ್ರಾಫರ್ ಆದ್ರಿ, ವಯಸ್ಸು ಮುಂದೆ ಹೋಗಿದೆ, ಬೆಳೆದಿದ್ದೀರಾ, ದೊಡ್ಡ ಮಟ್ಟದಲ್ಲೇ ಬೆಳೆದಿದ್ದೀರಾ, ಎಷ್ಟು ಸಂಪಾದನೆ ಮಾಡಿದ್ದೀರಾ? ಪೂರ ಕರ್ನಾಟಕ ನಂದು. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಇವಾಗಲೂ ₹1 ಇಲ್ಲದೆ ಆಲ್ ಓವರ್ ಕರ್ನಾಟಕ ತಿರುಗಿ ಬರುವ ಒಂದು ಧೈರ್ಯ ಇದೆ. ಯಾಕಂದರೆ ಅಷ್ಟು ಫ್ರೆಂಡ್ಸ್ ಇದ್ದಾರೆ ನನಗೆ. ಇವಾಗಲೂ ಎಲ್ಲಿ ಬೇಕಿದ್ರು ಹೆಂಗೆ ಬೇಕಿದ್ರು ಹೋಗಿ ಬರ್ಬೋದು. ಒಟ್ಟು ಬಟ್ಟೆಯಲ್ಲಿ ಹೋಗಿ ಬರುವ ಕೆಪಾಸಿಟಿ ಇದೆ. ಇದಕ್ಕಿಂತ ಶ್ರೀಮಂತಿಕೆ ಯಾರಿಗಿದೆ? ವೆರಿ ನೈಸ್ ಸರ್. ನಿಮ್ಮ ಜೀವನವನ್ನು ಒಂದು ಆತ್ಮಕಥೆಯನ್ನಾಗಿಸುವುದಾದರೆ ಯಾವ ಟೈಟಲ್ ಕೊಡ್ತೀರಾ ಸರ್? ನನಗೆ ನಾನೇ ಟೈಟಲ್ ಕೊಟ್ಟರೆ ಎಷ್ಟು ಚಂದ. ನೀವು ಕೊಟ್ಟರೆ ನೀವು ಜೀವನವನ್ನು ಅನುಭವಿಸಿದ್ದೀರಿ ಸರ್. ಒಂದು ಟೈಟಲ್ ನೀವು ನಿಮ್ಮ ಜೀವನಕ್ಕೆ ಕೊಟ್ಟರೆ. ಆ ಥರದ ಯೋಚನೆನೇ ಮಾಡಿಲ್ಲ. ಆದ್ರಿಂದ ನನಗೆ ಆ ಥರ ಟೈಟಲ್ ಕೊಡುವ ಅನ್ನೋದು ಏನು ಕೊಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ. ಆಯ್ತು, ನಿಮ್ಮ ಜೀವನವನ್ನ ಇನ್ನೊಬ್ರು ಕತೆ ಬರೆಯೋದಾದ್ರೆ, ಯಾರಾದ್ರೂ ಲೇಖಕರು ನನ್ನಂತಹ ಒಳ್ಳೆ ನಿಮ್ಮ ಜೀವನವನ್ನ ಬರೆಯೋದಾದ್ರೆ ಯಾವ ಟೈಟಲ್ ಕೊಟ್ರೆ ನಿಮ್ಗೆ ಬಹಳ ಖುಷಿ ಆಗುತ್ತೆ? ಬರೆಯುವ ಅಧಿಕಾರನೇ ಕೊಟ್ಟ ನಂತರ ಟೈಟಲ್ ಅವ್ರಿಗೆ ಕೊಟ್ಟಿರ್ತೇನೆ. ಯಾಕಂದ್ರೆ ಇಷ್ಟರ ತನಕ ನಂದು ಅಂತ ನಾನು ಯಾವುದೂ ಇಟ್ಕೊಂಡಿಲ್ಲ, ಎಲ್ಲಾನು ಕೊಟ್ಕೊಂಡೇ ಬಂದದ್ದು. ಇದು ಒಂದನ್ನು ಯಾಕೆ ನಾನು ಇಟ್ಕೊಳ್ಳಿ? ಏನು ಸರ್, ಪ್ರಶ್ನೆಗೆ ಇಷ್ಟೊಳ್ಳೆ ಶ್ರೀಮಂತವಾಗಿರುವಂಥ ಉತ್ತರ ಕೊಟ್ಟಿದ್ದೀರಾ. ತುಂಬ ಖುಷಿ ಆಯಿತು. ನಿಮ್ಮನ್ನು ಮಾತಾಡಿಸಿದ್ರ ಜೊತೆಗೆ ನಿಮ್ಮ ಅಂತರಾಳವನ್ನು ಅರ್ಥ ಮಾಡ್ಕೊಳ್ಳುವಂಥ ಅವಕಾಶ ನನಗೆ ಕೊಟ್ರಿ. ನಿಮಗೆ ಹೇಗೆ ಅನಿಸ್ತು ಸರ್ ನಿಮ್ಮ ಇಡೀ ಜೀವನವನ್ನು ನೆನಪು ಮಾಡಿಕೊಂಡು? ನನಗಂತೂ ತುಂಬ ಖುಷಿಯಾಗಿದೆ. ಇಂಥ ಒಂದು ಕಾರ್ಯಕ್ರಮ ನಮ್ಮಂಥ ಕಲಾವಿದರಿಗೆ ಬೇಕು. ಹೆಸರಿಗೆ ತಕ್ಕಂತೆ ಅವಲೋಕನ ಮಾಡ್ಕೊಂಡ್ವಿ. ನಾನು ನಡೆಯುವಾಗ ಎಷ್ಟು ಎಡವಿದ್ದೇನೆ, ಯಾರೆಲ್ಲ ನನ್ನ ಕಣ್ಮುಂದೆ ಬಂದು ಹೋದ್ರು, ಹೆಚ್ಚಿನವರು ಚೀತು ಅಂದವರೇ ಆದರು, ಎಲ್ಲರೂ ಬಂದೋದ್ರು. ನನ್ನಾಗೇನೆ ತುಂಬ ಜನ ಇದ್ದಾರೆ ಅವಕಾಶ ವಂಚಿತರು. ಅಂಥವರಿಗೆ ಈ ವೇದಿಕೆ ಸಿಕ್ಕಿ ಅವರಿಗೆ ಇನ್ನೊಂದು ಹೊಸ ಬೆಳಕಾಗಬೇಕು, ಹೊಸ ದಾರಿ ಸಿಗಬೇಕು. ಅವ್ರ ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ತಾ ಇರುವ ಏನು ಸಾಧನೆ ಇದೆಯಾ ಅದು ದುಪ್ಪಟ್ಟಾಗಬೇಕು. ಆವಾಗ ನಿಜವಾಗ್ಲೂ ಜನಪದ ಕಲಾವಿದರು ಎಷ್ಟು ಶ್ರೀಮಂತರು ಅನ್ನೋದನ್ನು ತೋರಿಸ್ಕೊಡುತ್ತೆ. ಒಂದು ಪುಟ್ಟ ಊರು, ಅಲ್ಲಿ ದೊಡ್ಡ ಕಲಾವಿದ ಪುಟ್ಟ ಪುಟ್ಟ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ಇನ್ನೂ ಕೂಡ. ಆ ಅವಕಾಶ ಸಿಗಲಿ,
ಇದು ಸ್ಪಂದನ ವಾಹಿನಿಯಿಂದ ನಾವು ಹಾರೈಸ್ತೇವೆ ನಿಮಗೋಸ್ಕರ. ಖುಷಿಯಾಗಿರಿ ಸರ್, ಸದಾ ಖುಷಿಯಾಗಿರಿ. ಒಂದು ದೊಡ್ಡ ಶ್ರೀಮಂತ ಕಲಾವಿದನನ್ನು ಭೇಟಿಯಾಗಿದ್ದೇನೆ ಅನ್ನೋಂಥ ಖುಷಿಯ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ತುಂಬ ಧನ್ಯವಾದ. ಥ್ಯಾಂಕ್ ಯು. ಪ್ರತಿ ಬಾರಿ ಅಂತರಾಳದಲ್ಲಿ ಕೆಲವರ ಮನಸ್ಸಿನ ಮಾತನ್ನು ಅರ್ಥ ಮಾಡ್ಕೊಳ್ತೇವೆ. ಇವತ್ತು ಅದಕ್ಕಿಂತ ಹೆಚ್ಚಾಗಿ ಆಳಕ್ಕೆ ಹೋಗಿ ಸಮುದ್ರದ ಅಡಿಯಲ್ಲಿರುವಂತಹ ಮುತ್ತನ್ನು ಭೇಟಿಯಾದಷ್ಟು ಖುಷಿಯಾಯಿತು. ಇದೇ ಖುಷಿಯ ಜೊತೆಗೆ ನಾನಿವತ್ತು ಈ ಸಂಚಿಕೆಯನ್ನು ಕೊನೆ ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಅಮೂಲ್ಯ ಮುತ್ತಿನ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.